ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ಪತ್ರಿಕಾ ಪ್ರತಿನಿಧಿಗಳನ್ನು ಮತ್ತು ದೃಶ್ಯ ಮಾಧ್ಯಮದ ಪ್ರತಿನಿಧಿಗಳನ್ನು ಸ್ವಾಗತ ಮಾಡಿಕೊಂಡು ಈ ಪತ್ರಿಕಾಗೋಷ್ಠಿಯಲ್ಲಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ರಮೇಶ್ ಶೆಟ್ಟಿಯವರು, ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರು, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದಂಥ ನೀರಜ್ ಪಾಲ್ರವರು, ಅದೇ ರೀತಿ ಸೋಮೇಶ್ವರ ಪುರಸಭೆಯ ಸದಸ್ಯರಾದಂಥ ದೀಪಕ್ ಪಿಲಾರ್ರವರು, ಜಿಲ್ಲಾ ಕಾಂಗ್ರೆಸ್ನ ವಕ್ತಾರರಾದಂಥ ದಿನೇಶ್ ಕುಂಪಲ್ರವರು, ಅದೇ ರೀತಿ ಪಕ್ಷದ ನಾಯಕರಾದಂಥ ರಕ್ಷಿತ್ ಪೂಜಾರಿ ಅವರು ವೇದಿಕೆಯಲ್ಲಿದ್ದಾರೆ. ನಾನು ಇವತ್ತು ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದಂಥ ಸತೀಶ್ ಕುಂಪಲ್ರವರ ಪತ್ರಿಕಾ ಹೇಳಿಕೆಗಳನ್ನು ನೋಡಿದ್ದೇನೆ. ಅವರು ನಮ್ಮ ಕ್ಷೇತ್ರದ ಶಾಸಕರು, ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆದಂಥ ಸನ್ಮಾನ್ಯ ಯುಟಿ ಖಾದರ್ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಗೊತ್ತಿದೆ, ಯುಟಿ ಖಾದರ್ ಅವರು ಯಾವುದೇ ಧರ್ಮ, ಯಾವುದೇ ಜಾತಿಗಳ ಪಟ್ಟವರು ಎಲ್ಲರನ್ನೂ ಸೇರಿಸ್ಕೊಂಡು, ಅದು ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಜಾತ್ಯತೀತ ನೆಲೆಯಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡುವಂಥ ಒಬ್ಬ ನಾಯಕರವರು. ಅವರು ಈಗ ನಮ್ಮ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ಅವರು ಸ್ಪೀಕರ್ ಆಗಿರೋದನ್ನ ಕೊಟ್ಟಿರ್ಬೋದು, ಆದರೆ ನಮ್ಮ ಕ್ಷೇತ್ರದ ಶಾಸಕರು ವಿಧಾನಸಭೆ ಸ್ಪೀಕರ್ ಆಗಿದ್ದಾರೆ, ನಮ್ಮ ಕ್ಷೇತ್ರದ ಶಾಸಕರಾಗಿದ್ದಾರೆ. ಇವತ್ತು ಅವರ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ಇದು ಸರಿಯಾದ ರೀತಿ ಅಲ್ಲ ಅಂತ ನಾನು ಜಿಲ್ಲಾ ಬಿಜೆಪಿ ಅಧ್ಯಕ್ಷರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರು ನಮ್ಮ ಶಾಸಕರು ಇವರಿಗೆ ಸಹಾಯ ಮಾಡಿದ್ದಾರೆ, ಏನೇನು ಅಪಪ್ರಚಾರಗಳನ್ನು ನಾವು ಹೇಳೋದು, ಏನು ಸಹಾಯ ಮಾಡಿದ್ದಾರೆ, ಅವರು ಯಾರಿಗೂ ಇಂಥ ಅಪರಾಧಗಳಿಗೆ ಮತ್ತು ಕ್ರಿಮಿನಲ್ಸ್ಗಳಿಗೆ ಯಾವತ್ತವರು ಹೆಲ್ಪ್ ಮಾಡೋರಲ್ಲ. ಯಾವುದೇ ಅವರ ಸಮಸ್ಯೆಗಳು, ಬೇರೆ ಯಾರು ಯಾವ ಸಮಸ್ಯೆಗೆ ಬಂದವರು ಜನರಿಗೆ ಸ್ಪಂದಿಸುವಂಥ ವ್ಯಕ್ತಿ. ಯಾವುದೇ ಕ್ರಿಮಿನಲ್ ಇದಕ್ಕೆಲ್ಲ ಅವರು ಯಾವುದಕ್ಕೂ ಕೈ ಹಾಕೋದಿಲ್ಲ. ಯಾವುದೇ ಎಲ್ಲ ಬಿಟ್ಟು ಒಂದು ಸ್ಟೇಷನ್ಗೆ ಫೋನ್ ಮಾಡಲಿಕ್ಕೆ ಕೂಡ ಅವ್ರು ಹೋಗೋದಿಲ್ಲ, ಫೋನ್ ಕೂಡ ಮಾಡೋದಿಲ್ಲ. ಇಷ್ಟಿರುವಾಗ ಅವರ ಬಗ್ಗೆ ಅಪಪ್ರಚಾರ ಮಾಡೋದು ಸರಿಯಲ್ಲ. ಜೀವಂತ ಸಿಟಿಯವ್ರದ್ದು ಮೊನ್ನೆ ಯಾವುದು ಮರ್ಡರ್ ಆಯ್ತಾ, ಅದಕ್ಕೆ ಅದನ್ನು ಕಾರಣ ಕೊಟ್ಟು ಇವರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಾವು ಕೂಡ ಅದು ಮರ್ಡರ್ ಆದದ್ದು ಅವರಿಗೆ ಕರೆಕ್ಟಾಗಿ ಶಿಕ್ಷೆ ಆಗಲೇಬೇಕು, ಇನ್ವೆಸ್ಟಿಗೇಷನ್ ಆಗಬೇಕು, ನಾವು ಕೂಡ ಅದನ್ನೇ ಒತ್ತಾಯ ಮಾಡೋದು. ಸ್ಪೀಕರ್ ಅವರ ಧೋರಣೆ ಕೂಡ ಹಾಗೆ. ನಾವು ಇದರ ಬಗ್ಗೆ ಅವ್ರ ಹತ್ರ ಚರ್ಚೆ ಮಾಡಿದ, ಅವರು ಯಾರೇ ಇರಲಿ ತಪ್ಪಿತಸ್ಥರು ಅವರನ್ನು ಇದು ಮಾಡಲೇಬೇಕು, ಬೇಕಾದಂಥ ಪನಿಷ್ಮೆಂಟ್ ಆಗಲೇಬೇಕೆಂಬ ವಾದ ಕೂಡ ಅವರದು. ಅದು ಬಿಟ್ಟು ಈಗ ನಾವು ಅವರ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ಇದು ಸಮಂಜಸ ಅಲ್ಲ ಅಂತ ನಾನು ಬಿಜೆಪಿ ಅಧ್ಯಕ್ಷರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರು ಈ ಕ್ಷೇತ್ರದ ಶಾಸಕರಾಗಿ ಮಾತ್ರ ಅಲ್ಲ, ವಿಧಾನಸಭೆ ಸ್ಪೀಕರ್ ಆಗಿ ಈ ರಾಜ್ಯದ ಪ್ರತಿಯೊಂದು ಮೂಲೆಗಳಿಂದ ಅವರು ಹೋದಾಗ ಅವರನ್ನು ಬರ್ತಾರೆ ಅಂತ ಗೊತ್ತಾದರೆ ಅವರ ಹಿಂದೆ ಬರುವಂಥ ಕಾರ್ಯಕರ್ತರೆಷ್ಟು, ಅದೇ ರೀತಿ ಜನಸೇವೆ ಸಮಾಜದ ಇತರ ಸಮಾಜ ಬಾಂಧವರು ಎಷ್ಟು ಜನ ಒಟ್ಟಿಗೆ ಬಂದು ಸೇರ್ತಾರೆ, ಏನು ಯಾವ ಅಲ್ಲಿಗೆ ಕೂಡ ಹೋಗಲಿ, ಅಲ್ಲಿ ಸೇರುವಂಥ ಜನಸಂದಣಿ ನೋಡಿದರೆ ನಮ್ಗೆ ಗೊತ್ತಾಗ್ತದೆ ಖಾದರ್ ಅವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಯಾವ ರೀತಿ ಇದು ಮಾಡ್ತಾ ಇದ್ದಾರೆ ಅಂತ. ಸೊ ನಾವು ಇದನ್ನು ಅವರ ಸ್ಟೇಟ್ಮೆಂಟನ್ನು ಖಂಡನೆ ಮಾಡ್ತಾ ಇದ್ದೇವೆ. ಖಾದರ್ ಅವರು ಯಾವತ್ತೂ ಇಂಥ ಕ್ರಿಮಿನಲ್ ಕೃತ್ಯಗಳಿಗೆ ಯಾರಿಗೂ ಅವರು ಸಹಾಯ ಮಾಡುವವರಲ್ಲ. ನಮ್ಗೆ ಗೊತ್ತಿದೆ. ಸೊ ಈ ಇದಾದಂಥ ಸುಧಾಕರ್ ಶೆಟ್ಟಿಯವರು ಈ ಹಿಂದೆ ಕೂಡ ಅವರು ಕೂಡ ಇಂಥದ್ದೇ ಎರಡು ಕೊಲೆ ಪ್ರಕರಣಗಳಿದ್ದುಕೊಂಡು ಇದ್ದವರು. ಆದರೆ ಇದ್ದವರು ಅಂತ ಅವ್ರನ್ನ ಹಾಗೆ ಮಾಡೋದು ಅಂತ ಅವ್ರನ್ನ ಹಾಗೆ ಮಾಡಬೇಕು ನಾವು ಹೇಳೋದಲ್ಲ. ನಾವು ಹೇಳೋದು ಕ್ರಿಮಿನಲ್ ಇದಕ್ಕೆಲ್ಲ ಅದಕ್ಕೆ ಕಡಿವಾಣ ಆಗಬೇಕು, ಯಾರೇ ತಪ್ಪಿತಸ್ಥರು ಅದಕ್ಕೆ ತನಿಖೆಯಾಗಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಕೂಡ ಒತ್ತಾಯ ಮಾಡ್ತಾ ಇದ್ದೇವೆ. ಇವರು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಿಗೆ ಅವ್ರು ಗೊತ್ತಿಲ್ಲ, ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ರೀತಿಯ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಮೊದಲು ಅದೇ ಮೊನ್ನೆ ಕೊಲೆಯಾದವರನ್ನು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ರೌಡಿ ಶೀಟರ್ ಮಾಡಿದ್ದೇ ಅದೇ ಪಕ್ಷದವರೇ. ರೌಡಿ ಶೀಟರನ್ನು ಅದನ್ನು ಅವರ ಇದು ಮಾಡಿಕೊಂಡು ಸಿಲುಕಿಸಿಕೊಂಡು ಅವರ ಅವಧಿಯಲ್ಲಿ ಆದಂಥ ಈ ಕೃತ್ಯಗಳು. ಈಗ ಬಿಟ್ಟು ಖಾದರ್ ಅವರಿಗೆ ಈ ರೀತಿ ಹೇಳೋದು, ಮತ್ತು ಸತೀಶ್ ಕುಂಪಲ್ರ ಬಗ್ಗೆ ನಾವೆಲ್ಲ ಊರಿನವರೇ, ಆ ಕ್ಷೇತ್ರದವರೇ, ಕುಂಪಲದವರೇ ಎಲ್ಲ. ಆದರೆ ಆ ರೀತಿಯ ಸ್ಟೇಟ್ಮೆಂಟ್ ಕೊಡೋದು ಅವರಿಗೆ ಅದು ಅವರ ಶೋಭೆಗೆ ಅದು ಇದು ತರುವುದಲ್ಲ, ಇದಕ್ಕೆ ಶೋಭೆ ತರುವಂಥದ್ದಲ್ಲ ಅದು. ಅವರ ಚರಿತ್ರೆ ನೋಡಿದರೆ ಎಷ್ಟೋ ಇದೆ. ನಮ್ಮ ಜೊತೆ ಇದ್ದವರೇ ಅವರು, ನಮ್ಗೆ ಸಣ್ಣದಿರುವಾಗೆಲ್ಲ ನಮ್ಮ ಜೊತೆಗೆ ಇದ್ದರು. ನಾವೇನು ಅವ್ರನ್ನ ದೂರುವುದಿಲ್ಲ. ಅವರು ಏನು ಮಾಡಿದ್ರು ಮೊನ್ನೆ, ಅವರೇ ಪಕ್ಷದೊಳಗೆ ಏನು ಮಾಡಿದರು, ಸಂತೋಷ್ ಕುಮಾರ್ ಶೆಟ್ಟಿ ಇಲೆಕ್ಷನಲ್ಲಿ ಏನು ಮಾಡಿದರು, ಅವರ ಪಕ್ಷದೊಳಗೆ ಇದ್ದುಕೊಂಡು ಏನು ಮಾಡಿದರು, ನಾನು ಅದನ್ನು ಓಪನ್ ಹೇಳಬೇಕಾಗಿಲ್ಲ. ಏನೆಲ್ಲ ಆಗಿದೆ ಅಂತ ಗೊತ್ತಿದೆ, ನಮಗೂ ಗೊತ್ತಿದೆ, ಜನರಿಗೆ ಎಲ್ಲ ಗೊತ್ತಿದೆ ಏನಾಗಿದೆ ಅಂತ. ಅಲ್ಲಿ ಅವರು ಸಹಕಾರಿ ಸಂಘ ಸ್ಥಾಪನೆ ಮಾಡಿದ್ರು. ಅಲ್ಲಿ ಏನು ಮಾಡಿದರು,
ಸಹಕಾರ ಸಂಘ ಮುಚ್ಚಿ ಹೋಗುವಂಥದ್ದು, ಲಕ್ಷಗಟ್ಟಲೆ ಲೋನ್ ತೆಕ್ಕೊಂಡು ಅದನ್ನು ಮುಚ್ಚಿಕೊಂಡು ಈಗ ಇದಾಕೊಂಡು ಅಲ್ಲಿ ಅವ್ಯವಸ್ಥೆ ಮಾಡಿದ್ರು, ಅದು ಇಲ್ಲ. ಆಮೇಲೆ ಭೂ ವ್ಯವಹಾರದಲ್ಲಿ ಮಾರಾಟ ಮಾಡಲಿಕ್ಕೆ ಯಾರಾದರೂ ಸ್ಥಳ ಕೊಟ್ಟರೆ ಅದನ್ನು ಇದು ಮಾಡಿಕೊಂಡು ಅದರಲ್ಲಿ ಹಗರಣಗಳಾಗಿದೆ. ಇಷ್ಟೆಲ್ಲ ಹಗರಣಗಳು ಇರುವವರು ಖಾದರ್ರ ಬಗ್ಗೆ ಖಾದರ್ಗೆ ಅಂಥದ್ದು ಒಂದು ಬೆರಳು ತೋರಿಸುವಂತ ಇದು ಮಾಡಿದ್ದಾರೆ ಅಂತ ಯಾರಾದ್ರೂ ಹೇಳಿ. ನಾವು ಅವರು ಈಗ ನಮ್ಮ ಇದರಿಂದ ಹೇಳುವುದಲ್ಲ, ನಮ್ಮ ಕ್ಷೇತ್ರದ ಶಾಸಕರ ನೆಲೆಯಲ್ಲಿ ನಾವು ಹೇಳ್ತಾ ಇದ್ದೇವೆ. ಇದರಿಂದ ನಾವು ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಸುಮ್ಮನೆ ಇಂಥ ಈ ಪ್ರಕರಣಗಳಿಗೆಲ್ಲ ರಾಜಕೀಯ ತರೋದು ಒಳ್ಳೆಯದಲ್ಲ ಅಂತ ಹೇಳಿಕೊಂಡು ಎಲ್ಲರೂ ಯಾರೇ ತಪ್ಪಿತಸ್ಥರಿದ್ರೆ ಅವರಿಗೆ ಅದನ್ನು ಪನಿಷ್ಮೆಂಟ್ ಕೊಡುವಂಥದ್ದು ಮತ್ತು ಅದಕ್ಕೆ ಬೇಕಾದಂಥ ಸೂಕ್ತ ವ್ಯವಸ್ಥೆ ಮಾಡುವಂಥದ್ದು ಪೊಲೀಸ್ ಇಲಾಖೆಯವರು ಮಾಡಲೇಬೇಕು ಅಂತ ನಾವು ಕೂಡ ಒತ್ತಾಯ ಮಾಡ್ತೇವೆ. ಸೂಕ್ತ ಕ್ರಮ ಕೈಗೊಂಡು ನ್ಯಾಯ ಕೂಡ ಅವರಿಗೆ ಬೇಕಾದಂಥ ಶಿಕ್ಷೆಯನ್ನು ಕೊಡಲೇಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಮತ್ತು ಯಾವತ್ತು ಇವರು ಖಾದರ್ ಅವರು ಇವರು ಈ ಪ್ರಕರಣ ಕ್ರಿಮಿನಲ್ ಇವರಿಗೆ ಸಹಾಯ ಮಾಡಿದ್ದು ಯಾವತ್ತಿಲ್ಲ ಅಂತ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಏನಾದರೂ ಕ್ಲಾರಿಫಿಕೇಶನ್ ಇದ್ರೆ ಕೇಳ್ಬೋದು, ಬೇಕಿದ್ರೆ. ಪಕ್ಷದ ಸದಸ್ಯರಲ್ಲ ಈಗ, ಹೌದು, ಸ್ಪೀಕರ್. ಹೌದು ಹೌದು. ಇಂಥ ಕೊಲೆ ಪ್ರಕರಣ ಆದಾಗ ಅವರ ಅವರ ಪರವಾಗಿ ಹೇಳಿಕೆ ನೀಡುವಂತ ಅಗತ್ಯ ಇತ್ತು ಅಂತ ಅನಿಸ್ತದೆ. ಅವರ ಪರವಾಗಿ ಹೇಳಿಕೊಟ್ಟದಲ್ಲ ಈಗ ಆ ಹೇಳಿಕೆ ಅಗತ್ಯ ಇತ್ತ? ಒಬ್ಬ ಸ್ಪೀಕರ್ ಸ್ಥಾನದಲ್ಲಿದ್ದ ವ್ಯಕ್ತಿ ಆ ರೀತಿ ಪ್ರತಿಕ್ರಿಯಿಸುವ ಅಗತ್ಯ ಇತ್ತು ಅಂತ ಅನಿಸ್ತದೆ. ಈಗ ಅವರು ನಿನ್ನ ಆರೋಪ ಮಾಡುವಾಗಲೂ ನಾವು ಆ ರೀತಿ ಹೇಳಿದ್ರಿಂದ ನಾವು ಇದನ್ನು ಹೇಳ್ತಾ ಇದ್ದೇವೆ ಅಂತ ಸ್ಪಷ್ಟವಾಗಿ ಹೇಳಿ ಆರೋಪ ಮಾಡಿದ್ದಾರೆ. ಆ ಕುಟುಂಬದ ಪಾತ್ರ ಇದೆ ಇಲ್ಲ ಅನ್ನೋ ಬಗ್ಗೆ ತನಿಖೆ ಆಗುವ ಮುಂಚೆ ಅವರು ರಿಯಾಕ್ಟ್ ಮಾಡುವ ಅಗತ್ಯ ಏನಿತ್ತು? ರಿಯಾಕ್ಟ್ ಮಾಡುವಾಗ ಅವರಾಗಿ ಹಾಗೆ ಸ್ಟೇಟ್ಮೆಂಟ್ ಕೊಟ್ಟಲ್ಲ. ಅವರು ಮಾತಾಡುವಾಗ ಅವರ ಫ್ಯಾಮಿಲಿಯವರು ಯಾರು ಬಂದು ಮಾತಾಡಿ ಈಗ ಹೇಳಿರ್ಬೋದು, ಅದು ತನಿಖೆ ಆಗಲಿ ಅಂತ ಹೇಳಿಬಿಡೋದು ಹೊರತು ಅದು ಮಾಡಿ ತಪ್ಪಲ್ಲ ಅಂತ ಅವರು ಮಾಡಿ ತಪ್ಪು ಅಂತ ಇದು ಮಾಡ್ತಾರೆ ಹೊರತು ಅದಕ್ಕೆ ಸಪೋರ್ಟ್ ಮಾಡಿ ಏನು ಮಾತಾಡಿಲ್ಲ. ಪಾದ್ರಿ ಕುಟುಂಬದವರು ಮಾತಾಡಿದ ಅವರವರು ಮಾತಾಡಿದ್ದು ತಪ್ಪಂತಲ್ಲ, ಅವರೊಬ್ಬರು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಅಟ್ಲೀಸ್ಟ್ ಒಂದು ಪೊಲೀಸ್ ತನಿಖೆ ಆಗಿ ಯಾರು ಅರೆಸ್ಟ್ ಕೂಡ ಅದೇ ರೀತಿ ಅದು ಸ್ವಲ್ಪ ಗಡಿಬಿಡಿ ಮಾಡಿದ್ರು ಅಂತ ಅರ್ಥೈಸ್ಕೊಳ್ಬಾರ್ದು. ಖಂಡಿತವಾಗಿ ಅವ್ರು ಹೇಳಿದ ಅದೇ ರೀತಿ ಹೇಳಿದ್ರು. ಯಾಕಂತ ಹೇಳಿದ್ರೆ ಪಾಟೀಲ್ ಕುಟುಂಬಸ್ಥರು ಇವರಲ್ಲಿ ಪೊಲೀಸ್ನವರು ಎನ್ಕ್ವೈರಿ ಮಾಡ್ತಾರೆ, ಮನೆಗೆ ಬರ್ತಾರೆ, ಏನೋ